ರಾಜ್ಯದೆಲ್ಲೆಡೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಎಲ್ಲೆಡೆ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಈ ನಡುವೆ ದೊಡ್ಡ ಹೊಡೆತ ಬಿದ್ದಿರುವುದೇ ಕಲಾವಿದರಿಗೆ. ಕೊರೋನಾ ಸಂಕಷ್ಟದಿಂದ ಚೇತರಿಸಿಕೊಂಡು ಇನ್ನೇನು ಸುಧಾರಿಸಿಕೊಳ್ತಾ ಇರುವಂತಹ ನಾಟಕ ಕಲಾವಿದರು, ಚಲನಚಿತ್ರ ರಂಗದ ನಟರು, ತಂತ್ರಜ್ಞರು ಹೀಗೆ ಇಡೀ ಚಿತ್ರರಂಗಕ್ಕೆ ಮತ್ತೆ ಸಂಕಷ್ಟ ಎದುರಾಗಿದೆ. ಈ ನಡುವೆ ಸರ್ಕಾರ ಬಿಡುಗಡೆ ಮಾಡಿದ ಕೊರೋನಾ ಹೊಸ ಮಾರ್ಗಸೂಚಿಯಿಂದ ಕನ್ನಡ ಸಿನಿಮಾಗಳಿಗೆ ಮಾತ್ರವಲ್ಲದೆ ತುಳು ಸಿನಿಮಾ ರಂಗಕ್ಕೂ ಭಾರಿ ಹೊಡೆತ ಬಿದ್ದಿದೆ. ಕೆಲವು ಸಮಯಗಳ ಹಿಂದೆಯಷ್ಟೇ ಬಿಡುಗಡೆಯಾಗಿರುವ ತುಳು ಚಿತ್ರಗಳಿಗೆ ವೀಕ್ಷಕರ ಕೊರತೆ ಕಾಡತೊಡಗಿದೆ. ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ನಾಯಕ ನಟನಾಗಿ ಅಭಿನಯಿಸಿದ ಕನ್ನಡ ಖ್ಯಾತ ಕಲಾವಿದ ಅನಂತ್ನಾಗ್ ಅತಿಥಿ ಕಲಾವಿದರಾಗಿ ನಟಿಸಿದ ಇಂಗ್ಲಿಷ್ ಸಿನಿಮಾ ಕಳೆದ ವಾರ ಬಿಡುಗಡೆಯಾಗಿತ್ತು. ಆದರೆ ಸರ್ಕಾರ ನಿನ್ನೆ ಹೊಸ ಬಿಡುಗಡೆಗೊಳಿಸಿದಂತಹ ಹೊಸ ಮಾರ್ಗಸೂಚಿಯಿಂದ ಟಾಕೀಸ್ಗೆ ಬಂದು ತುಳು ಸಿನಿಮಾ ವೀಕ್ಷಣೆ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ. ಇದರಿಂದ ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಚಿತ್ರ ಮಾಡಿದ ನಿರ್ಮಾಪಕರು ಹಾಕಿದ ದುಡ್ಡು ಬಾರದೆ ಚಿಂತಿಸುವಂತಾಗಿದೆ. ಇಂಗ್ಲಿಷ್ ತುಳು ಸಿನಿಮಾ ಕಳೆದ ವರ್ಷ ಬಿಡುಗಡೆ ಆಗಬೇಕಿತ್ತು, ಆದರೆ ಕೊರೋನಾ ಕಾರಣದಿಂದ ಬಿಡುಗಡೆ ಆಗಿರಲಿಲ್ಲ. ಇದೇ ಚಿತ್ರ ಕಳೆದ ವಾರ ಬಿಡುಗಡೆಗೊಂಡು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು. ಉದ್ಯಮಿ ಹರೀಶ್ ಶೇರಿಕರ್ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ. ಆದರೆ ಇದೀಗ ಹಾಕಿರುವ ಸೆಕ್ಷನ್ ಇತ್ಯಾದಿಗಳಿಂದ ವೀಕ್ಷಕರು ಬಾರದೆ ಮತ್ತೆ ತುಳು ಚಿತ್ರರಂಗ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಕೊರೋನಾ ಭಯ ಅಂತ ಏನು ಹೆಚ್ಚಿಲ್ಲ, ಆದರೂ ನಮ್ಮ ಸೇಫ್ಟಿ ಮಾಡಬೇಕಲ್ಲ ಅಷ್ಟೇ. ಮತ್ತು ಸೊ ತುಂಬ ಸೀರಿಯಸ್ ಆದರೆ ಪುನಃ ಲಾಕ್ಡೌನ್ ಮಾಡಬೇಕಾಗತ್ತೆ. ಆದರೆ ಲಾಕ್ಡೌನಿಂದ ತುಂಬ ಜನ ಸ್ಟೂಡೆಂಟ್ಸಿಗೆ ಎಫೆಕ್ಟ್ ಎಲ್ಲ ಆಗುತ್ತೆ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಸಿಚುವೇಶನ್ ಅಷ್ಟೇ. ನಾನಿವತ್ತು ಬರೋ ಮೊದಲು ನಾವು ಫ್ರೆಂಡ್ಸ್ ಜೊತೆಲ್ಲ ಡಿಸ್ಕಸ್ ಮಾಡಿ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಒಬ್ಬ ಫ್ರೆಂಡ್ ಬೇಡ ತುಂಬ ಸೀರಿಯಸ್ ಆಗ್ತಾ ಉಂಟು, ಈ ಟೈಮಲ್ಲಿ ರಿಸ್ಕ್ ತೊಗೊಂಡು ಹೋಗಬೇಕಾ ಬೇಡವಾ ಹೇಳಿದರು. ಒಮ್ಮೆ ಕ್ಯಾನ್ಸಲ್ ಮಾಡು ಅಂದ್ಕೊಂಡ್ವಿ. ಆದರೂ ನಾವು ಮತ್ತೆ ನಮ್ಮ ಸೇಫ್ಟಿ ನೋಡಿಕೊಂಡು ಒಮ್ಮೆ ನೋಡಿ ಬರುವ ಇಂಗ್ಲೀಷ್ ಮೂವಿ ನೋಡಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ಪ್ಲ್ಯಾನ್ ಬರೋ ಮೊದಲು ಎಲ್ಲ 2 ಸಲ ಕ್ಯಾನ್ಸಲ್ ಆಗಿತ್ತು ನಾವು ಬರೋದು. ಆದರೂ ಯಾವುದಕ್ಕೂ ಒಂದು ನಮ್ಮ ಸೇಫ್ಟಿ ಮಾಡ್ಕೊಂಡು ನಾವು ಬರೋಣ ಅಂತ ಹೇಳ್ಕೊಂಡು ಇವತ್ತು ಬಂದ್ವಿ ಪೇರೆಂಟ್ಸಿಗೆ ಹೇಳಿ. ಈಗ ಜಾಸ್ತಿ ಆಗ್ತಾ ಉಂಟು, ಸ್ವಲ್ಪ ಭಯ ಅನಿಸ್ತದೆ. ಆದರೂ ಎಲ್ಲರೂ ನಮ್ಮ ಸೇಫ್ಟಿ ತಗೊಂಡ್ರೆ ಬೆಸ್ಟ್ ಅಂತ. ಅದೇ ಸ್ವಲ್ಪ ಜಾಗ್ರತೆ ಮಾಡಿ ಹೇಳ್ತಾರೆ, ನಾವು ನಮ್ಮ ಸೇಫ್ಟಿ ಮಾಡಬೇಕು ಅಷ್ಟೇ.